ದೇವಾ ಧ್ಯಾನಿಸುವೆ ನಿನ್ನಯ ಪಾಡು ಶಿಲುಬೆಯ ಮರಣ ಧ್ಯಾನಿಸಿ ಧ್ಯಾನಿಸಿ ನಿಂತಿರುವೆ ಗೆತ್ಸೆಮನೆಯೊಳು ರಕ್ತದ ಬೆವರನ್ನು ಸುರಿಸಿದೆ ದೇವಾ ನನಗಾಗಿ ಗೆತ್ಸೆಮನೆಯೊಳು ರಕ್ತದ ಬೆವರನ್ನು ಸುರಿಸಿದೆ ದೇವಾ ನನಗಾಗಿ ದೇವಾ ನಿನ್ನ ಪ್ರೀತಿ ಪ್ರೇಮ ದೇವಾ ನಿನ್ನ ಪ್ರೀತಿ ಪ್ರೇಮ ಪಡೆದ ನಾನು ಧನ್ಯನು ದೇವಾ ಧ್ಯಾನಿಸುವೆ. ಶಿಲುಬೆಯ ಹಾದಿ ಕೇವಲ ಸಂಸ್ಕಾರವಲ್ಲ, ಸಂಪ್ರದಾಯವಲ್ಲ, ಇದೊಂದು ಚಾರಿತ್ರಿಕ ಘಟನೆ. ತಂದೆಯ ಚಿತ್ತದಂತೆ ಯೇಸು ಭುವಿಗೆ ಇಳಿದರು, ಬೋಧಿಸಿದಂತೆ ನಡೆದರು. ಆ ಬೋಧನೆಯ ಸಾಧನೆಯ ಪ್ರೀತಿಯ ಅಂತಿಮ ಘಟ್ಟವೇ ಈ ಶಿಲುಬೆಯ ಹಾದಿ, ನಮ್ಮ ರಕ್ಷಣಾ ಹಾದಿ. ನಿನಗಾಗಿ ನನ್ನನ್ನೇ ದಾರಿ ಎರೆದೆ, ನನಗಾಗಿ ನಿನ್ನನ್ನೇ ದಾರಿ ಎರೆವೆಯಾ ಎಂದು ಪಯಣದಲ್ಲಿ ಪಾಲ್ಗೊಂಡ ಪ್ರತಿಯೊಬ್ಬೊಬ್ಬರನ್ನು ಯೇಸು ದೀನತೆಯಿಂದ ಕೇಳುತ್ತಿದ್ದಾರೆ. ಸ್ವಾಮಿ, ನನ್ನನ್ನೆಷ್ಟು ಪ್ರೀತಿಸುತ್ತೀ ಎಂದಾಗ ಇಗೋ ಇಷ್ಟು ಎಂದು ತನ್ನೆರಡು ಕರಗಳನ್ನು ಚಾಚಿ ತೋರುತ್ತಿದ್ದಾರೆ. ಇಂದು ದೇವರ ಸಾವು. ಸ್ವಾಮಿಯ ಸಾವಿಗೆ ನನ್ನ ಪಾಪವು ಕಾರಣವಲ್ಲವೇ? ಹೌದು, ನಿನ್ನ ಪಾಪದ ಮಟ್ಟವನ್ನು ಪರಿಶೋಧಿಸು, ಕ್ರಿಸ್ತನ ಪ್ರೀತಿಯನ್ನು ಸೂಕ್ಷ್ಮವಾಗಿ ಧ್ಯಾನಿಸು. ಮಗ್ದಲದ ಮರಿಯ, ಪಾಪಿ ಜಕ್ಕಾಯ, ಪ್ರೀತಿಯ ಪೇತ್ರನ ಕರುಣೆಯಿಂದ ಕಂಡ ಕ್ರಿಸ್ತ ನನ್ನನ್ನು ಅದೇ ಕರುಣೆಯಿಂದ ಕಾಣಲಿ. ಸ್ವಾಮಿಯ ಯಾತನೆಯನ್ನು ಕಂಡು ಹೃದಯ ಕರಗದಿದ್ದರೆ ನಮ್ಮ ಜೀವನ ಸಾರ್ಥಕವೇ? ಈ ಪಾಪಿ ಜೀವನ ಪರಿಶುದ್ಧವಾಗಬೇಕಾದರೆ ಈ ಶಿಲುಬೆಯ ಹಾದಿಯಲ್ಲಿ ನಮ್ಮೊಡನೆ ಮಾತನಾಡುತ್ತಾ ಸಾಗುತ್ತಿರುವ ಯೇಸುವಿನ ಮಾತುಗಳನ್ನು ಆಲಿಸೋಣವೇ? ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ನಡೆಯೋಣವೇ? ತಲೆಬಾಗಿ ನಿಂತಾಗ ನೀ ತೀರ್ಪು ಕೊಟ್ಟಾಗ ನಾನೊಂದು ನಿನ ಕೇಳಿದೆ, ನಾನೇನ ಮಾಡಿದೆ, ನಾನೇನ ಹೇಳಿದೆ, ಈ ತೀರ್ಪು ನನಗೆ ಕಯ್ಯ, ಅಯ್ಯ ಈ ಶಿಕ್ಷೆ ನನಗೆ ಕಯ್ಯ. ಮೊದಲನೆಯ ಸ್ಥಳ ತೀರ್ಪು ಕೊಟ್ಟಾಗ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಎದೆ ಬಡಿದುಕೊಂಡಿತು. ಇದೊಂದು ವಿಚಿತ್ರ ನ್ಯಾಯಸ್ಥಾನ. ನ್ಯಾಯಾಧಿಪತಿಯೇ ಅಪರಾಧಿಯ ಕಟಕಟೆಯಲ್ಲಿ, ತಪ್ಪಿತಸ್ಥರೇ ತೀರ್ಪು ಓದುವಾಗ, ಕೈಫಾಸನು ಕೊಲ್ಲಲು ಕಂಕಣ ಕಟ್ಟಿ ನಿಂತಿರುವಾಗ, ಪಿಲಾತನು ಅಧಿಕಾರ ದಾಹದಿಂದ ಕೈ ತೊಳೆದುಕೊಂಡಿರುವಾಗ, ಉಪಕಾರ ಪಡೆದವರೇ ಅಪಕಾರ ಮಾಡುತ್ತಿರುವಾಗ, ಹೋಸಾನ್ನ ಹೋಸಾನ್ನ ಎಂದು ಜೈಕಾರ ಮಾಡಿದವರೇ ಶಿಲುಬೆಗೇರಿಸು ಶಿಲುಬೆಗೇರಿಸು ಎಂದು ಬೊಬ್ಬೆ ಇಡುವಾಗ, ನನ್ನೊಡನಿದ್ದವನೇ ನನ್ನನ್ನು ಮಾರಿರುವಾಗ ಏನನ್ನು ಹೇಳಲಿ? ಯಾರಲ್ಲಿ ನನ್ನ ಕಷ್ಟವನ್ನು ಹೇಳಿಕೊಳ್ಳಲಿ? ಅನ್ಯಾಯದ ವಿರುದ್ಧ ಪ್ರತಿಭಟಿಸುವವರಿಲ್ಲ, ಖಂಡಿಸುವವರಿಲ್ಲ, ಧಿಕ್ಕರಿಸುವವರಿಲ್ಲ. ನ್ಯಾಯ ಸ್ಥಾಪಿಸಲು ಬಂದ ನಾನೇ
ಅನ್ಯಾಯದ ಬಲೆಗೆ ಸಿಲುಕಿಕೊಂಡೆ, ಬಿಡಿಸುವವರು ಯಾರೂ ಇಲ್ಲ. ನನ್ನ ಪರ ವಾದಿಸುವವರು ಇಲ್ಲವಾದರಲ್ಲ. ಸಜ್ಜನರು ಭಯದಿಂದ ಸುಮ್ಮನಾದರಲ್ಲ. ನಾ ಏನು ಮಾಡಲಿ? ನಿನ್ನ ಶಿಷ್ಯರು ಉಪವಾಸವನ್ನೇಕೆ ಮಾಡುವುದಿಲ್ಲ? ಸಬ್ಬಾತ್ ದಿನದಲ್ಲಿ ತೆನೆ ತಿಂದು ಮೋಶೆಯ ಕಟ್ಟಳೆಗಳನ್ನು ಮೀರಿದ್ದಾರೆ ಎಂದು ಧರ್ಮಶಾಸ್ತ್ರಿಗಳು ಗುಡುಗಿದಾಗ ನನ್ನ ಶಿಷ್ಯರ ಪರ ವಹಿಸಲಿಲ್ಲವೇ? ಮೋಶೆಯ ಕಟ್ಟಳೆಯಂತೆ ಕಲ್ಲಿನಿಂದ ಹೊಡೆದು ಕೊಲ್ಲಲು ಅಟ್ಟಿಸಿಕೊಂಡು ಬಂದ ಆ ಅಬಲೆಯ ಪರ ವಹಿಸಿ, ನಿಮ್ಮಲ್ಲಿ ತಪ್ಪು ಮಾಡಿದವರಾದರೂ ಇದ್ದರೆ ಈಕೆಯ ಮೇಲೆ ಮೊದಲ ಕಲ್ಲನ್ನು ಎಸೆಯಿರಿ ಎಂದು ಆ ಹೆಣ್ಣಿಗೆ ಜೀವದಾನ ಮಾಡಲಿಲ್ಲವೇ? ಆದರೆ ಇಂದು ನನಗೆ ನೀನು ಅನ್ಯಾಯವಾದಾಗ ಆರ್ಭಟಿಸು, ನಿರಪರಾಧಿಗಳ ಪರ ವಹಿಸಿ ಹೋರಾಡು, ಬಾಯಿಲ್ಲದವರ ಪರ ವಹಿಸಿ ಮಾತನಾಡು. ಅನ್ಯಾಯ ನ್ಯಾಯದ ಮೇಲೆ, ಅಸತ್ಯ ಸತ್ಯದ ಮೇಲೆ ದಬ್ಬಾಳಿಕೆ ನಡೆಸುತ್ತಿರುವಾಗ ಅಡ್ಡಗೋಡೆಯ ಮೇಲೆ ದೀಪವಾಗಿರಬೇಡ. ನಮ್ಮ ಮೇಲೆ ದಯೆ ತೋರಿ ಪ್ರಭುವೇ, ನಮ್ಮ ಮೇಲೆ ದಯೆ ತೋರಿ ಪ್ರಭುವೇ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಶಿಲುಬೆಯ ಕೊಟ್ಟಾಗ ನಾ ಹೊತ್ತು ನಿಂತಾಗ ನಾನೊಂದು ನಿನಗೆ ನಾಯೇನ ಮಾಡಿದೆ, ನಾಯೇನ ಹೇಳಿದೆ, ಏಕೆಂದು ಈ ತೀರ್ಪಯ್ಯ, ಅಯ್ಯ ಈ ಶಿಕ್ಷೆ ನನಗೆ ಕಯ್ಯ. ಎರಡನೆಯ ಸ್ಥಳ, ಹೊತ್ತು ನಿಂತಾಗ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಬೇರೆ ದಾರಿಯಿಲ್ಲದೆ ಶಿಲುಬೆಯನ್ನು ಹೊತ್ತುಕೊಂಡೇ ನಿಂತುಕೊಂಡೆಯಾ? ಗೆತ್ಸೆಮನೆ ತೋಪಿನಲ್ಲಿ ಸೈನಿಕರಿಗೆ ನೀವು ಯಾರನ್ನು ಹುಡುಕುತ್ತೀರಿ ಎಂದು ಕೇಳಿದೆ. ನಜರೇತಿನ ಯೇಸುವನ್ನು ಎಂದರು. ತಕ್ಷಣವೇ ಧೈರ್ಯದಿಂದ ನಾನೇ ಆತನು ಎಂದಾಗ ಹಿಂದೆ ಸರಿದು ನೆಲದ ಮೇಲೆ ಬಿದ್ದರಲ್ಲವೇ? ನಾನು ಮನಸ್ಸು ಮಾಡಿದರೆ ತಪ್ಪಿಸಿಕೊಳ್ಳಬಹುದಾಗಿತ್ತು. ಬೇಡ, ನನ್ನ ತಂದೆಗೆ ಒಂದೇ ಒಂದು ಮಾತನ್ನು ಹೇಳಿದಿದ್ದರೆ ಅವರು ಸುಮ್ಮನೆ ಬಿಡುತ್ತಿದ್ದರೆ. ಭಾರಿ ಸೈನ್ಯದ ತುಕಡಿಗಳನ್ನು ಕಳುಹಿಸಿ ನನ್ನನ್ನು ಕಾಪಾಡುತ್ತಿದ್ದರಲ್ಲವೇ? ನಿನಗಾಗಿ, ನಿನ್ನ ರಕ್ಷಣೆಗಾಗಿ ನಾನೇ ಸ್ವ ಇಚ್ಛೆಯಿಂದ ಮುಂದೆ ಬಂದಿದ್ದೇನೆ. ಅಂದು ಮಾತ್ರವಲ್ಲ, ಇಂದು ನಿಮ್ಮ ನಡುವೆಯೇ ನಿರಂತರವಾಗಿ ಶಿಲುಬೆಯ ಹೊರುತ್ತಿದ್ದೇನಲ್ಲ. ಹುಟ್ಟಿದ ಬುದ್ಧಿಮಾಂದ್ಯ ಅಂಗವಿಕಲ ಮಗುವಿಗಾಗಿ ಹಗಲು ರಾತ್ರಿ ಎನ್ನದೆ ಸದಾ ದುಡಿಯುತ್ತಿದ್ದಾಳಲ್ಲ, ಅವಳು ನಾನೇ. ಜೀವನದ ಜಂಜಾಟದಲ್ಲಿ ಸಿಲುಕಿ ಮಕ್ಕಳ ಉದ್ಧಾರಕ್ಕಾಗಿ ಅವರಿವರ ಮನೆಯ ಮುಸುರೆ ತೊಳೆಯುತ್ತಿದ್ದಾಳಲ್ಲ, ಅವಳು ನಾನೇ. ಹಾಸಿಗೆ ಹಿಡಿದಿರುವ ಪ್ರಾಯಸ್ಥ ತಂದೆ ತಾಯರ ಶುಶ್ರೂಷೆ ಮಾಡುತ್ತಿದ್ದಾಳಲ್ಲ, ಅವಳು ನಾನೇ. ಮಕ್ಕಳ ಉದ್ಧಾರಕ್ಕಾಗಿ ಬಡತನದ ಬೇಗೆಯಲ್ಲಿ ಬೆಂದು ಅಲ್ಲಲ್ಲಿ ಕೂಲಿ ಕೆಲಸಕ್ಕಾಗಿ ಅಲಿಯುತ್ತಿದ್ದಾನಲ್ಲ, ಅವನು ನಾನೇ. ಅನಾಥ ಮಕ್ಕಳಿಗೆ ಆಶ್ರಯ ಕೊಟ್ಟು ತಮ್ಮನ್ನೇ ಅರ್ಪಿಸಿಕೊಂಡಿದ್ದಾರಲ್ಲ, ಅವರು ನಾನೇ. ಬದುಕಿನ ಪಯಣದಲ್ಲಿ ಬರುವ ಹೊರೆಗಳನ್ನು ಧೈರ್ಯದಿಂದ ಹೊತ್ತು ನಡೆದಾಗ ಮಾತ್ರ ನೀನನ್ನ ಪ್ರತಿಬಿಂಬಿಸುವೆ. ನಮ್ಮ ಮೇಲೆ ದಯೆ ತೋರಿ ಪ್ರಭುವೇ, ನಮ್ಮ ಮೇಲೆ ದಯೆ ತೋರಿ ಪ್ರಭುವೇ.
ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ತಡವರಿಸಿ ಬಿದ್ದಾಗ ನಾ ಎದ್ದು ನಡೆದಾಗ ನಾನೊಂದು ನಿನ ಕೇಳಿದೆ. ನಾಯೇನ ಮಾಡಿದೆ, ನಾಯೇನ ಹೇಳಿದೆ, ಏಕಿಂದು ಈ ತೀರ್ಪಯ್ಯ. ಅಯ್ಯ ಈ ಶಿಕ್ಷೆ ನನಗೆ ಕಯ್ಯ. ಮೂರನೆಯ ಸ್ಥಳ ತಡವರಿಸಿ ಬಿದ್ದಾಗ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಪಾರ್ಶ್ವವಾಯು ರೋಗಿಯನ್ನು ಎದ್ದು ನಡೆ ಎಂದೆ. ಪೇತ್ರನನ್ನು ಸಮುದ್ರದ ಮೇಲೆ ನಡೆದು ಬಾ ಎಂದೆ. ಈಗ ನಾನೇ ತಡಬರಿಸುತ್ತಿದ್ದೇನೆ. ನಿನ್ನ ಅನೀತಿ ಅನ್ಯಾಯದ ಹೊರೆ ಎಷ್ಟು ಭಾರವಾಗಿದೆ. ಭಾರ ಹೊತ್ತಿರುವವರೇ ನನ್ನ ಬಳಿಗೆ ಬನ್ನಿ ಎಂದೆ. ಇಂದು ಆ ಭಾರ ತಾಳಲಾರದೆ ತೋಳಾಡುತ್ತಿದ್ದೇನೆ. ಎದ್ದು ನಿಲ್ಲಲು ಶಕ್ತಿ ಇಲ್ಲ. ದೇಹದ ಶಕ್ತಿಯನ್ನು ನಂಬಿರುವವರೇ ನಿಮಗೆ ಎಚ್ಚರಿಕೆ, ನಿಮ್ಮ ನಾಶವು ಸಮೀಪದಲ್ಲಿದೆ. ಕುರುಡನಾಗಿದ್ದು ಕಾಣುವುದೆಂದು ಕೊಚ್ಚಿಕೊಳ್ಳುವ, ಭುವಿಗೆ ಬಂದ ಆ ದಿವ್ಯ ಬೆಳಕನ್ನೇ ತ್ಯಜಿಸಿರುವ ಫರಿಸಾಯನಂತೆ ನೀನಾಗದಿರು. ತಂದೆಯಾದ ದೇವರನ್ನು ತಲೆ ಎತ್ತಿ ನೋಡಲು ಧೈರ್ಯವಿಲ್ಲದೆ ಪಶ್ಚಾತ್ತಾಪಪಟ್ಟು ಪಾಪಗಳನ್ನು ಒಪ್ಪಿಕೊಂಡು ತಂದೆಯೇ ಕ್ಷಮಿಸು ಎಂದು ಕೂಗಿಕೊಂಡ ಸುಂಕದವನ್ನಂತಾಗಲು ನೀ ಬಯಸು. ತಂದೆಯೇ, ನಿಮ್ಮನ್ನು ಬಿಟ್ಟು ಹೋಗುವುದಾದರೂ ಎಲ್ಲಿಗೆ ಎಂದ ಪೇತ್ರನಂತೆ ಸದಾ ನನ್ನ ಸಮ್ಮುಖದಲ್ಲಿರಲು ಪ್ರಯತ್ನಿಸು. ಜೊತೆಯಲ್ಲಿಯೇ ಇದ್ದು ಕತ್ತು ಕೊಯ್ದ ಜೂದಾಸನಂತಿರದೆ ಕಣ್ಣೀರಿನಲ್ಲಿ ಕಾಲು ತೊಳೆದು ಮುತ್ತಿಟ್ಟ ಆ ಪಾಪಿ ಮಗಳಂತಾಗಲು ಬಾ. ಬಾಳಲ್ಲಿ ಎಡಹುವುದು ಸಹಜ, ಆದರೆ ಬಿದ್ದವನು ಎದ್ದು ನಡೆಯಲೇಬೇಕಲ್ಲವೇ? ಸಮಾಜದ ಸಂಕೋಲೆಗಳಿಗೆ ಬಂಧಿಸಲ್ಪಟ್ಟು ಮುಗ್ಗರಿಸುತ್ತಿರುವ ನೀನು ನನ್ನ ಶಕ್ತಿಯಲ್ಲಿ ನಂಬಿಕೆ ಇಡು. ಎದ್ದು ನಡೆಯಲು ಪ್ರಯತ್ನಿಸು. ನಮ್ಮ ಮೇಲೆ ದಯೆ ತೋರಿ ಪ್ರಭುವೇ, ನಮ್ಮ ಮೇಲೆ ದಯೆ ತೋರಿ ಪ್ರಭುವೇ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ನನ್ನ ತಾಯ ಕಂಡಾಗ ನಾತು ನಿಂತಾಗ ನಾನೊಂದು ನಿನ ಕೇಳಿದೆ. ನಾಯೇನ ಮಾಡಿದೆ, ನಾಯೇನ ಹೇಳಿದೆ, ಏಕೆಂದು ಈ ತೀರ್ಪಯ್ಯ. ಅಯ್ಯ ಈ ಶಿಕ್ಷೆ ನನಗೆ ಕಯ್ಯ. ನಾಲ್ಕನೆಯ ಸ್ಥಳ ತಾಯ ಕಂಡಾಗ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಹುಡುಕಾಡಿದೆ ತಾಯಿಗಾಗಿ, ನನ್ನ ತಾಯಿಯನ್ನು ಕಂಡಾಗಲಂತೂ ಜೋರಾಗಿ ಅತ್ತೆ. ನನ್ನ ಈ ಸ್ಥಿತಿಯನ್ನು ಕಂಡ ತಾಯಿಯಂತೂ ಎದೆ ಬಡಿದುಕೊಂಡು ಅತ್ತಳು, ರೋಧಿಸಿದಳು, ಶೋಕಿಸಿದಳು. ಮಗನೇ, ಹೀಗೇಕೆ ಮಾಡಿದೆ ಎಂದು ದೇವಾಲಯದಲ್ಲಿ ಕೇಳಿದ ಆ ಪ್ರಶ್ನೆಯನ್ನೇ ಪುನಃ ಕೇಳುತ್ತಿರುವಂತೆ ಭಾಸವಾಯಿತು. ಅಮ್ಮ,
ನನ್ನ ತಂದೆಯ ಕಾರ್ಯದಲ್ಲಿ ನಾನು ನಿರತನಾಗಿರುವುದು ನಿನಗೆ ತಿಳಿಯದೆ? ಅಂದು ಕೊಟ್ಟ ಉತ್ತರವನ್ನು ಪುನಃ ಉತ್ತರಿಸಲು ಪ್ರಯತ್ನಿಸುತ್ತಿದ್ದೇನೆ. ಅಂದು ನನ್ನ ತಾಯಿಗೆ ಅರ್ಥವಾಗಲಿಲ್ಲವೋ ಏನೋ, ಆದರೆ ಇಂದು ಕಣ್ಣಾರೆ ಕಂಡಾಗ ಅರಿತುಕೊಂಡಳು. ನೀ ಹುಟ್ಟಿದ್ದೇ ಇದಕ್ಕಾಗಿ ಮಗನೇ, ಕೊನೆಯವರೆಗೂ ನಿನ್ನ ತಂದೆಯ ಕಾರ್ಯದಲ್ಲಿ ನೀನು ನಿರತನಾಗಿರಬೇಕೆನ್ನುತ್ತಿದ್ದಾಳೆ. ಅಂದು ಬೆತ್ಲೆಹೇಮಿನಲ್ಲಿ ನನ್ನ ಜನನಕ್ಕಾಗಿ ಮನೆ ಮನೆ ತಟ್ಟಿದಳು, ಕಂಡವರ ಕೇಳಿದಳು, ಆದರೆ ಸಿಗದಾಯಿತು ಸ್ಥಳ. ಇಂದು ನನಗಾಗಿ ಅವರಿವರ ಸೆರಗೊಡ್ಡಿ ಬೇಡುತ್ತಿದ್ದಾಳೆ, ಸಿಗದಾಯಿತು ನ್ಯಾಯ. ಆದರೂ ಬಿಡದೆ ಬೆಂಬಲಕ್ಕೆ ನಿಂತಿದ್ದಾಳೆ ನನ್ನ ತಾಯಿ. ಅಯ್ಯೋ, ನನಗಾಗಿ ನನ್ನ ತಾಯಿ ಪಟ್ಟ ಪಾಡು ಹೇಗೆ ವರ್ಣಿಸಲಿ? ಇಂದು ಹೆತ್ತವರು ನಿನಗಾಗಿ ಪಡುವ ಪಾಡನ್ನು ಕಂಡಿರುವೆಯಾ? ನಿನಗಾಗಿಯೇ ಹಗಲು ರಾತ್ರಿ ಎನ್ನದೆ ದುಡಿದ ಹೆತ್ತವರನ್ನು ಮನೆಯಿಂದ ಹೊರಗಟ್ಟಿ ಕಣ್ಣೀರು ಸುರಿಸುತ್ತಿರುವೆಯಲ್ಲೆಯ? ನಿನ್ನ ಮುಂದಿನ ಗತಿ? ನಿನ್ನ ಸ್ವಾರ್ಥಕ್ಕಾಗಿ ಗರ್ಭಪಾತ, ಹುಟ್ಟಿದ ಹಸುಗೂಸುಗಳನ್ನು ಹುಟ್ಟಿದಂದೇ ತಿಪ್ಪೆಗೆ ಎಸೆದು ಬಿಟ್ಟೆಯಲ್ಲ. ನಿನ್ನ ಮುಂದಿನ ಗತಿ? ತಂದೆ ತಾಯಿಯರನ್ನು ಗೌರವಿಸುವ ಮಕ್ಕಳಿಗಾಗಿ, ಮಕ್ಕಳನ್ನು ಪ್ರೀತಿಸುವ ತಂದೆ ತಾಯಿಯರಿಗಾಗಿ ಬಾಳಿದಾಗ ಮಾತ್ರ ನೀನನ್ನು ಪ್ರತಿಬಿಂಬಿಸುವೆ. ನಮ್ಮ ಮೇಲೆ ದಯ ತೋರಿ ಪ್ರಭುವೇ, ನಮ್ಮ ಮೇಲೆ ದಯ ತೋರಿ ಪ್ರಭುವೇ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಬಲಹೀನನಾದಾಗ ಸೀಮೋನ ಹೊತ್ತಾಗ ನಾನೊಂದು ನಿನ್ನ ಕೇಳಿದೆ. ನಾಯೇನ ಮಾಡಿದೆ, ನಾಯೇನ ಹೇಳಿದೆ, ಏಕೆಂದು ಈ ತೀರ್ಪಯ್ಯ? ಅಯ್ಯ, ಈ ಶಿಕ್ಷೆ ನನಗೆ ಕಯ್ಯ. 5ನೆಯ ಸ್ಥಳ, ಶಿಲುಬೆಯನ್ನು ಸೀಮೋನ ಹೊತ್ತಾಗ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ದೇಹ ಬಲಹೀನವಾಗಿದೆ, ನಡಿಗೆ ನಡುಗುತ್ತಿದೆ, ಶಕ್ತಿ ಕುಂದುತ್ತಿದೆ. ಕರಡು ಮುರುಡಾದ ದಾರಿಯಲ್ಲಿ ಏಕಾಂಗಿಯಾಗಿ ಶಿಲುಬೆ ಹೊತ್ತು ನಡೆಯುತ್ತಿದ್ದೇನೆ, ಆದರೆ ಸಾಧ್ಯವಾಗುತ್ತಿಲ್ಲ. ನನ್ನ ಬಾಳಿನುದ್ದಕ್ಕೂ ಅನೇಕರಿಗೆ ಸಹಾಯ ಮಾಡಿದೆ. ಇಂದು ನನಗೆ ಅದರ ಅಗತ್ಯವಿದೆ. ಈಗೋ ಎದುರಿಗೆ ಬರುತ್ತಿರುವ ಸಿಮೋನ, ಅವನನ್ನು ಬಲಾತ್ಕರಿಸುತ್ತಿರುವ ಸೈನಿಕರು, ಅವರ ಈಟಿ ಚಾಟಿಗಳನ್ನು ಕಂಡು ನಡುಗಿದ ಸಿಮೋನ, ಕಡ್ಡಾಯವಾಗಿ ಶಿಲುಬೆಯ ಭಾರವನ್ನು ಹೊತ್ತು ಸಹಾಯ ಮಾಡಿದ ಸಿಮೋನನ ಮರೆಯಲಾದೀತೆ? ಬಾಹುಭಾರವನ್ನೇನೋ ಹೊತ್ತುಕೊಂಡ ನಿಜ, ಆದರೆ ನನ್ನ ಹೃದಯದ ಭಾರ ನಾನು ಹೊರುತ್ತೇನೆ ಎನ್ನುವೆಯಾ? ನೊಂದು ಬೆಂದು ಮೂಕ ವೇದನೆಯನ್ನು ಅನುಭವಿಸುತ್ತಿರುವ ನಿನ್ನ ನೆರೆಹೊರೆಯವರಿಗೆ ಉಪಶಮನ ನೀಡಲಾರೆಯಾ? ಈ ಸಮಾಜದ ಹಾಗೂ ಬಂಧು ಮಿತ್ರರ ಚುಚ್ಚು ನುಡಿಗಳನ್ನು ಕೇಳಲಾಗದೆ ಮನೆ ಬಿಟ್ಟ ನಿರುದ್ಯೋಗಿ ಯುವಕ ನಿರಾಶನಾಗಿ ಅಲೆಯುತ್ತಿರುವಾಗ ನೀನು ಸಹಾಯ ಮಾಡೆಯಾ? ಸಾಲದ ಹೊರಗೆ ಸಿಕ್ಕಿ ದಿನನಿತ್ಯವೂ ಕಣ್ಣೀರಲ್ಲಿ ಕೈ ತೊಳೆಯುವ ನಿನ್ನ ಸ್ನೇಹಿತರ ಕಣ್ಣೀರ ಒರೆಸಲಾರೆಯಾ? ರೋಗ ಬಾಧೆಯಲ್ಲಿ ನರಳಿ ದಿನನಿತ್ಯ ಮನೆಗೂ ಆಸ್ಪತ್ರೆಗೂ ತಿರುಗಿ ಜೀವದಾಸೆಯನ್ನು ಕಳೆದುಕೊಂಡಿರುವ ಈ ಜೀವಂತ ಶವಗಳ ಸಂಧಿಸಿ
ಸಾಂತ್ವನ ನೀಡಲಾರೆಯಾ? ಪರರ ಕಷ್ಟ ದುಃಖದಲ್ಲಿ ನೀನು ಭಾಗಿಯಾಗುವಾಗಲೆಲ್ಲ ನೀನು ಶಿಲುಬೆಯ ಭಾರವನ್ನು ಮಾತ್ರವಲ್ಲ, ಹೃದಯದ ಭಾರವನ್ನೇ ಹಗುರವಾಗಿಸುವೆ ಎಂಬುದನ್ನು ಮರೆಯದಿರು. ನಮ್ಮ ಮೇಲೆ ದಯೆ ತೋರಿ ಪ್ರಭುವೇ, ನಮ್ಮ ಮೇಲೆ ದಯೆ ತೋರಿ ಪ್ರಭುವೇ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಮುಖವ ಒರೆಸಿದಾಗ ನಾನಿನ್ನ ಕಂಡಾಗ ನಾನೊಂದು ನಿನ್ನ ಕೇಳಿದೆ, ನಾನೇನ ಮಾಡಿದೆ ನಾಯೇನ ಹೇಳಿದೆ, ಏಕೆಂದು ಈ ತೀರ್ಪಯ್ಯ, ಅಯ್ಯ ಈ ಶಿಕ್ಷೆ ನನಗೆ ಕಯ್ಯ. ಆರನೆಯ ಸ್ಥಳ, ವೆರೋನಿಕಾ ಮುಖ ಒರೆಸಿದಾಗ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಸ್ವಲ್ಪ ಸಮಾಧಾನ ಹೊಂದಂತಾಯಿತು. ತಲೆಯ ಮೇಲಿರಿಸಿದ ಕಿರೀಟದ ಮೇಲೆ ಬೆತ್ತದಿಂದ ಹೊಡೆದಾಗ ಮುಳ್ಳುಗಳು ಮೊಳೆಗಳಂತೆ ಕಣ್ಣೊಳಗೆ ನುಗ್ಗಿದವು. ಕಣ್ಣುಗುಡ್ಡೆಗಳು ಹೊರಬಂದಂತಾದವು. ಕಣ್ಣುಗಳಲ್ಲಿ ಕಣ್ಣೀರಲ್ಲ, ರಕ್ತಕಾರಿ ಮುಖವೆಲ್ಲ ರಕ್ತಗಟ್ಟಿತು. ಮಧ್ಯದಲ್ಲಿ ನಿಷ್ಠೂರ ಬಂಟರ ಉಗುಳು, ಬೆವರು, ಜೊತೆಗೆ ಕುದುರೆಗಳ ನಡೆದು ಬರುತ್ತಿರುವವರ ಧೂಳು ಮುಖ ಮುಚ್ಚಿದೆ. ನೋಡಬಯಸುತ್ತೇನೆ, ನೋಡಲಾಗುತ್ತಿಲ್ಲ. ಕಾರಣ ಕಣ್ಣಲ್ಲಿ ರಕ್ತ ಹೆಪ್ಪುಗಟ್ಟಿದೆ. ಆತನಲ್ಲಿ ಅಂದಚಂದಗಳಾವವೂ ಇರಲಿಲ್ಲ, ನೋಡಲು ಲಕ್ಷಣವಾಗಿಲ್ಲ. ಧಿಕ್ಕರಿಸಲ್ಪಟ್ಟವನು, ಮನುಜರಿಂದ ತಿರಸ್ಕರಿಸಲ್ಪಟ್ಟವನು, ನೋಡಿದವರು ಮುಖ ತಿರುಗಿಸುವಷ್ಟು ನಿಂದಕನು, ಮನಸೆಳೆಯುವಷ್ಟು ಆಕರ್ಷಣೆ ಏನೂ ಇಲ್ಲ, ಮನುಷ್ಯನ ಹೋಲುವ ಮುಖವಿಲ್ಲ ಎಂದ ಯೆಶಾಯನ ಪ್ರವಾದನೆಗಳು ನೆರವೇರಂತಾದವು. ಕ್ರೂರಿಗಳ ಕಣ್ಣಿಗೆ ಬಿದ್ದು ನಲುಗಿದ ಕರುಣೆ ಅಂದು ಅರ್ಥ ಕಳೆದುಕೊಂಡಿತು. ಆದರೆ ಹೆಣ್ಣೊಬ್ಬಳು ಈ ಕ್ರೂರಿಗಳ ಹೇಡಿಗಳ ನಡುವಿನಿಂದ ಧೈರ್ಯವಾಗಿ ಬಂದು ಮುಖವನ್ನು ಹೊರೆಸಿದಳು. ವೀರವನಿತೆ ವೆರೋನಿಕಾ ಕರುಣೆಗೆ ಅರ್ಥ ನೀಡಿದಳು. ಗುರುತಿಸಲಾಗದ ಮುಖವನ್ನು ಕಂಡು ತಬ್ಬಿಬ್ಬಾದಳು. ತದೇಕ ಚಿತ್ತದಿಂದ ಅನೇಕನ ಮಧ್ಯದಿಂದ ನೋಡಿದಳು. ನನ್ನ ಮನದಾಳವನ್ನು ಅರಿತುಕೊಂಡಳು. ನೀನು ಕೂಡ ಎಲ್ಲರಂತೆ ನೋಡುತ್ತಿರುವೆ, ಆದರೆ ವೆರೋನಿಕಳಂತೆ ತದೇಕ ಚಿತ್ತದಿಂದ ನೋಡಿ ನನ್ನ ನೋವನ್ನು ಅರ್ಥ ಮಾಡಿಕೊಳ್ಳಬಲ್ಲೆಯಾ? ಇಲ್ಲ, ನೋಡಿಯೂ ನೋಡದವನಂತೆ ಮುಖ ತಿರುಸಿಕೊಂಡು ಹೋಗುವೆಯಾ? ನಮ್ಮ ಮೇಲೆ ದಯೆ ತೋರಿ ಪ್ರಭುವೇ, ನಮ್ಮ ಮೇಲೆ ದಯೆ ತೋರಿ ಪ್ರಭುವೇ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ನಾ ಮತ್ತೆ ಬಿದ್ದಾಗ, ಬಿದ್ದೆದ್ದು ನಡೆದಾಗ ನಾನೊಂದು ನಿನ್ನ ಕೇಳಿದೆ, ನಾನೇನ ಮಾಡಿದೆ ನಾಯೇನ ಹೇಳಿದೆ, ಏಕೆಂದು ಈ ತೀರ್ಪಯ್ಯ, ಅಯ್ಯ ಈ ಶಿಕ್ಷೆ ನನಗೆ ಕಯ್ಯ. ಏಳನೆಯ ಸ್ಥಳ, ಮತ್ತೆ ಬಿದ್ದಾಗ.
ಸ್ವಾಮಿ ಯೇಸುವೆ ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಇಗೋ, ಮತ್ತೊಮ್ಮೆ ಮಣ್ಣಲ್ಲಿ ಬಿದ್ದು ಒದ್ದಾಡುತ್ತಿದ್ದೇನೆ. ಶಿಲುಬೆಯ ಭಾರ ಅಧಿಕವಾಗಿದೆ. ಚಾಟಿ ಏಟುಗಳನ್ನು ತಡೆಯಲಾರದೆ ಮುಗ್ಗರಿಸುತ್ತಿದ್ದೇನೆ. ಕಾಲುಗಳು ಶಕ್ತಿಯನ್ನು ಕಳೆದುಕೊಂಡದ್ದರಿಂದ ಮಣ್ಣೊಡನೆ ಮಣ್ಣಾಗಿ ಬಿದ್ದಿದ್ದೇನೆ. ಏಕೀ ನಷ್ಟ, ಏಕೀ ನೋವು, ಏಕೀ ಸಾವು. ಪ್ರಭುವೇ, ನೀವು ಹೀಗೆಲ್ಲ ಹೇಳಬಾರದು ಎಂದ ಪೇತ್ರ ಇದಕ್ಕಾಗಿ ಶಿಲುಬೆಯನ್ನು ನಿರಾಕರಿಸುವೆನೆಂದು ಭಾವಿಸುವೆಯಾ? ಹಲವಾರು ಬಾರಿ ನಾ ಬೀಳುವನೆಂದು ತಿಳಿದೇ ಶಿಲುಬೆಯನ್ನು ಹೊತ್ತು ನಡೆಯುತ್ತಿದ್ದೇನೆ. ನಾನು ಫೇಲಾದರೆ ಎಂಬ ಭಯದಿಂದ ಶಾಲೆಗೆ ಹೋಗದಿರುವವನ ಸ್ಥಿತಿಯನ್ನು ಏನೆಂದು ಹೇಳಲಿ? ನಷ್ಟವಾಗಬಹುದೆಂಬ ಭಯದಿಂದ ವ್ಯಾಪಾರಕ್ಕೆ ಇಳಿಯದವನುಂಟೆ? ಮರವನ್ನೇ ಏರದೆ ಕೆಳಗೆ ಬೀಳುವುದುಂಟೆ? ಪ್ರಯತ್ನ ಮಾಡದೆ ಸೋಲನ್ನಪ್ಪುವುದುಂಟೆ? ಇವರೂ ಕೂಡ ಸಮಾಜದ ಏಳಿಗೆಗಾಗಿ ದುಡಿಯುತ್ತಿದ್ದಾರೆ ಎನ್ನಲಾದೀತೆ. ಜೂದರಿಗೆ ಅಂಜಿ ನನ್ನೊಬ್ಬನನ್ನೇ ಬಿಟ್ಟು ಓಡಿದ ಅಪೊಸ್ತಲರು ಕಡೆಗೂ ಪವಿತ್ರಾತ್ಮ ಭರಿತರಾಗಿ ಬಂದ ಎದುರು ತೊಡರುಗಳನ್ನು, ನಿಂದೆ ನೋವುಗಳನ್ನು ಧೈರ್ಯದಿಂದ ಎದುರಿಸಿ ನನಗೆ ಸಾಕ್ಷಿಗಳಾಗಿ ಬಾಳಿದರು. ಪ್ರಪಂಚದಾದ್ಯಂತ ದೈವೇ ರಾಜ್ಯವನ್ನು ಸ್ಥಾಪಿಸಲು ನೆರವಾದರು. ಹಗಲಿರುಳು ದುಡಿದು ಸೋಲನ್ನು ನೆನೆದು ಸೊರಗದೆ ಬಂದ ಕಷ್ಟವನ್ನು ಎದುರಿಸುವಾಗಲೇ ಧೈರ್ಯಶಾಲಿಯಾಗಲು ಸಾಧ್ಯ. ಬಿದ್ದಾಗ ಎದ್ದು ನಡೆಯಲು ಸಾಧ್ಯ. ಶಾಂತಿ, ಸಮಾಧಾನ, ರಕ್ಷಣೆ ಪಡೆಯಲು ಸಾಧ್ಯ. ನಮ್ಮ ಮೇಲೆ ದಯೆ ತೋರಿ ಪ್ರಭುವೇ, ನಮ್ಮ ಮೇಲೆ ದಯೆ ತೋರಿ ಪ್ರಭುವೇ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಸ್ತ್ರೀಯರು ಒತ್ತಾಗ ಕಣ್ಣೀರು ಸುರಿದಾಗ ನಾನೊಂದು ನಿನ ಕೇಳಿದೆ. ನಾಯೇನ ಮಾಡಿದೆ, ನಾಯೇನ ಹೇಳಿದೆ, ಏಕೆಂದು ಈ ತೀರ್ಪಯ್ಯ, ಅಯ್ಯ ಈ ಶಿಕ್ಷೆ ನನಗೆ ಕಯ್ಯ. 8ನೆಯ ಸ್ಥಳ, ಜೆರೂಸಲೇಮಿನ ಸ್ತ್ರೀಯರು ಅತ್ತಾಗ. ಸ್ವಾಮಿ ಯೇಸುವೆ ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ದುಃಖಿಗಳೇ, ನೀವು ಭಾಗ್ಯವಂತರು, ಏಕೆಂದರೆ ದೇವರು ನಿಮ್ಮನ್ನು ಸಂತೈಸುವರು ಎಂದು ಬೋಧಿಸಿದೆ. ಪಾಪವೊಂದನ್ನು ಬಿಟ್ಟು ಬೇರೆ ಎಲ್ಲದರಲ್ಲಿಯೂ ನಾನೇ ನಿಮ್ಮೊಡನೆ ಭಾಗಿಯಾದೆ. ನನ್ನ ಬದುಕಿನ ಅನೇಕ ಸಂದರ್ಭಗಳಲ್ಲಿ ಕಣ್ಣೀರು ಸುರಿಸಿದೆ. ನನ್ನ ಪ್ರೀತಿಯ ಲಾಜರನು ಸತ್ತಾಗ ನನಗರಿವಿಲ್ಲದಂತೆಯೇ ಆತನ ಸಮಾಧಿಯ ಬಳಿ ಬಿಕ್ಕಿ ಬಿಕ್ಕಿ ಅತ್ತೆ. ಜೆರುಸಲೇಮನ್ನು ದೂರದಿಂದಲೇ ಕಂಡು ಕಣ್ಣೀರು ಮಿಡಿದೆ. ಇಂದು ನನ್ನ ಈ ಚಿಂತಾಜನಕ ಸ್ಥಿತಿಯನ್ನು ಕಂಡು ಜೆರುಸಲೇಮಿನ ಪುಣ್ಯ ಸ್ತ್ರೀಯರು ಕಣ್ಣೀರು ಮಿಡಿಯುತ್ತಿದ್ದಾರೆ. ಕಣ್ಣೀರು ಕಣ್ಣೀರು ಕೈಲಾಗದವನ ಕಾರ್ಯವೆಂದುಕೊಂಡೆಯಾ? ಬಲಹೀನತೆಯ ಗುರುತೆನ್ನುವೆಯಾ? ತಡೆಬೇಡ ಆ ನಿನ್ನ ಕಣ್ಣೀರನ್ನು. ಪರರಿಗೆ ಸಾಂತ್ವನ ನೀಡುವುದೇ ಈ ಕಣ್ಣೀರು. ಶೋಕಿಸುತ್ತಿರುವವರ ದುಃಖ ಶಮನ ಮಾಡುವುದೇ ಈ ಕಣ್ಣೀರು.
ನೆರೆಹೊರೆಯವರಿಗೆ ಶಾಂತಿ, ಸಮಾಧಾನ, ಸಂತೃಪ್ತಿ ನೀಡುವ ಪ್ರೀತಿಯ ಕಾಣಿಕೆಯೇ ಈ ಕಣ್ಣೀರು. ಜೆರುಸಲೇಮಿನ ಆ ಪುಣ್ಯ ಸ್ತ್ರೀಯರ ಕಣ್ಣೀರಿಗೆ ಮನಮರುಗುತ್ತೇನೆ. ನೀವು ನನ್ನ ಈ ಯಾತನೆಯಲ್ಲಿ ಪಾಲ್ಗೊಳ್ಳಬೇಕಾದರೆ ಮಾಡಬೇಕಾದದ್ದು ಏನು? ನಿನ್ನ ಅಕ್ರಮಗಳಿಗೆ, ನಿನ್ನ ಅನೀತಿಯ ಬದುಕಿಗೆ, ನಿನ್ನ ಸ್ವಾರ್ಥಕ್ಕೆ, ನಿನ್ನ ಪಾಪಗಳಿಗೆ, ನಿನ್ನ ಪಶುತನಕ್ಕೆ, ನಿನ್ನ ಮನಪರಿವರ್ತನೆಗಾಗಿ ಕಣ್ಣೀರು ಸುರಿಸು. ಮಗ್ದಲದ ಮರಿಯಳ ಮನಪರಿವರ್ತನೆಯ ಕಣ್ಣೀರು, ನನ್ನನ್ನು ಮುರಾರ್ವರ್ತಿಗೆ ನಿರಾಕರಿಸಿದ ತಪ್ಪಿಗೆ ಮನನೊಂದು ಶೋಕಿಸಿದ ಪೇತನ ಕಣ್ಣೀರನ್ನು ನಿನ್ನ ಕಣ್ಣಲ್ಲೂ ಕಾಣಲೇ? ನಮ್ಮ ಮೇಲೆ ದಯೆ ತೋರಿ ಪ್ರಭುವೇ, ನಮ್ಮ ಮೇಲೆ ದಯೆ ತೋರಿ ಪ್ರಭುವೇ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಮತ್ತೊಮ್ಮೆ ಬಿದ್ದಾಗ ಬಿದ್ದು ಓದಾಡುವಾಗ ನಾನೊಂದು ನಿನ್ನ ಕೇಳಿದೆ, ನಾಯೇನ ಮಾಡಿದೆ, ನಾಯೇನ ಹೇಳಿದೆ, ಏಕೆಂದು ಈ ತೀರ್ಪಯ್ಯ, ಅಯ್ಯ ಈ ಶಿಕ್ಷೆ ನನಗೆ ಕಯ್ಯ. 9ನೆಯ ಸ್ಥಳ, ಮತ್ತೊಮ್ಮೆ ಬಿದ್ದಾಗ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಹಿಂದಿನ ಸಂಜೆ ಶಿಷ್ಯರ ಜೊತೆಯಲ್ಲಿ ಭುಜಿಸಿದೆ. ರಾತ್ರಿಯೆಲ್ಲ ನಿದ್ರೆ ಇಲ್ಲದುದರಿಂದ ಕಣ್ಣು ಮಂಪರಾಗಿದೆ. ಮಾತನಾಡಲು ಶಕ್ತಿ ಇಲ್ಲ. ದೇಹ ಸಾವು ನೋವಿನೊಡನೆ ಹೆಣಗಾಡುತ್ತಿದೆ. ಪುನಃ ಮಣ್ಣಿನಲ್ಲಿ ಮಣ್ಣಾಗಿ ಒದ್ದಾಡುತ್ತಿದ್ದೇನೆ. ನನಗಾಗಿ ನಿದ್ರಿಸದೆ 1 ಗಂಟೆ ಕಾಲ ಎಚ್ಚರದಿಂದಿದ್ದು ಪ್ರಾರ್ಥಿಸಿ ಎಂದು ಶಿಷ್ಯರನ್ನು ಬೇಡಿಕೊಂಡೆ. ಆದರೆ ಅವರಿಂದ ಆಗಲಿಲ್ಲ. ಈಗ ಮುಗ್ಗರಿಸಿ ಬಿದ್ದಿದ್ದೇನೆ. ಮುಂಜಾನೆ ಎದ್ದು ತಂದೆಯೊಡನೆ ಪ್ರಾರ್ಥನೆಯಲ್ಲಿ ಮಿಲಿನವಾಗುತ್ತಿದ್ದೆ. ಹಗಲೆಲ್ಲ ತಂದೆಯ ಕಾರ್ಯದಲ್ಲಿ ನಿರತನಾಗುತ್ತಿದ್ದೆ. ರೋಗಿಗಳನ್ನು ಗುಣಪಡಿಸುತ್ತಾ, ದೆವ್ವಗಳನ್ನು ಬಿಡಿಸುತ್ತಾ, ದೈವ ಶುಭ ಸಂದೇಶವನ್ನು ಬೋಧಿಸುತ್ತಾ, ಪುನಃ ಸಂಜೆಯಾದಾಗ ನಿರ್ಜನ ಪ್ರದೇಶದಲ್ಲಿ ನಾನೊಬ್ಬನೇ ತಂದೆಯೊಡನೆ ಪ್ರಾರ್ಥಿಸುತ್ತಿದ್ದೆ. ಹೀಗೆ ಹಲವಾರು ರಾತ್ರಿಗಳನ್ನು ಪ್ರಾರ್ಥನೆಯಲ್ಲಿ ಕಳೆದೆ. ಪ್ರೀತಿಯ ಶಿಷ್ಯರು ಪ್ರಾರ್ಥಿಸಲು ಕಲಿಸಿ ಎಂದಾಗ ಪ್ರೀತಿಯಿಂದ ಕಲಿಸಿಕೊಟ್ಟೆ. ಶಿಲುಬೆಯಲ್ಲಿ ಚಿತ್ರಹಿಂಸೆಯನ್ನು ಅನುಭವಿಸುತ್ತಾ ಆ ಆಕಾಶಕ್ಕೂ ಭುವಿಗೂ ನಡುವೆ ತೂಗಾಡುತ್ತಿರುವಾಗ ಪ್ರೀತಿಯ ತಾಯಿ ಯೌವಾನ್ನ ಮತ್ತು ಆ ಒಳ್ಳೆಯ ಕಳ್ಳನೊಂದಿಗೆ ಮಾತನಾಡಿದ್ದು ಬಿಟ್ಟರೆ ಶಿಲುಬೆಯ ಮೇಲಿನ ಯಾತನೆ ಇಡೀ ಪ್ರಾರ್ಥನಾಮಯವಾಗಿತ್ತು. ಸಾಯುವವರೆಗೂ ಪ್ರಾರ್ಥಿಸಿದೆ. ನೀನು ಪ್ರಾರ್ಥಿಸುತ್ತಿರುವೆಯಾ? ಇಲ್ಲ ಕೆಲಸವೆಂದು ಸದಾ ಕೆಲಸದಲ್ಲಿ ಮಗ್ನನಾಗಿರುವೆಯಾ? ಎಲೈ ಮಾನವ, ಚಲನಚಿತ್ರಗಳನ್ನು ನೋಡುವುದರಲ್ಲಿಯೂ ಸ್ನೇಹಿತರ ಜೊತೆ ಹರಟೆ ಹೊಡೆಯುವುದರಲ್ಲಿಯೂ ಕಾಲ ವಿನಿಮಯ ಮಾಡುತ್ತಿರುವೆಯಲ್ಲ. ನಿನ್ನ ಹುಟ್ಟಿಗೆ, ನಿನ್ನ ಬದುಕಿಗೆ ಕಾರಣಕರ್ತರಾದ ನನ್ನೊಡನೆ ಸ್ವಲ್ಪ ಸಮಯವನ್ನು ಕಳೆಯಲಾರೆಯಾ? ನಮ್ಮ ಮೇಲೆ ದಯೆ ತೋರಿ ಪ್ರಭುವೇ, ನಮ್ಮ ಮೇಲೆ ದಯೆ ತೋರಿ ಪ್ರಭುವೇ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ವಸ್ತ್ರಗಳ ಎಳೆದಾಗ ನಾ
11ನೆಯ ಸ್ಥಳ ವಸ್ತ್ರಗಳನ್ನು ಎಳೆದಾಗ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ದಣಿದು ಬಸವಳಿದು ಕಟುಕನ ಮನೆ ಸೇರಿದೆ. ವಧಸ್ಥಾನಕ್ಕೆ ತಲುಪಿ ಪ್ರಾಣಾರ್ಪಣೆಗೆ ಸಿದ್ಧನಾಗುತ್ತಿರಲು ಎಳೆದರು ಬಲವಂತದಿಂದ ದೇಹಕ್ಕೂ ರಕ್ತಗಾಯಗಳಿಗೂ ಅಂಟಿಕೊಂಡಿದ್ದ ನನ್ನ ವಸ್ತ್ರವನ್ನು ಬರೆಯಿಟ್ಟಂತಾಯಿತು. ಹುಣ್ಣಿನ ಮೇಲೆ ಚಿಲ್ಲನೆ ಬಸಿಯಿತು ರಕ್ತ. ಕಡೆಯ ಭೋಜನದಂದು ನನ್ನ ಪ್ರೀತಿಯ ಸಂಕೇತ ಮೇಲು ವಸ್ತ್ರಗಳನ್ನು ತೆಗೆದಿಟ್ಟು ಶಿಷ್ಯರ ಪಾದಗಳನ್ನು ತೊಳೆದೆ. ಇಂದು ಮತ್ಸರದ ಸಂಕೇತ ಅವರೇ ಎಳೆಯುತ್ತಿದ್ದಾರೆ ನನ್ನ ವಸ್ತ್ರಗಳನ್ನು. ಶಿಲುಬೆಯ ಶಿಕ್ಷೆ ಪಾಪಿಗೆ, ಕೂರ್ಮೊಳೆಗಳ ಜಡಿತ ಶಪಿಸಲ್ಪಟ್ಟವನಿಗೆ. ಇದೋ ಕಿತ್ತಾಡುತ್ತಿದ್ದಾರೆ ನನ್ನ ಬೆತ್ತಲೆ ಮಾಡಲು. ನಾಚಿಕೆ ಆಗುವಂತೆ ಬಟ್ಟೆ ಎಳೆದು ಬೆತ್ತಲೆ ಮಾಡಿದರು ಎಲ್ಲರ ಮುಂದೆ. ನೋಡು ನನ್ನ ಈ ಸ್ಥಿತಿಯನ್ನು. ಕರಗದೆ ನಿನ್ನ ಹೃದಯ, ಕಂಬನಿ ಮಿಡಿಯದೆ ನಿನ್ನ ಕಣ್ಣಿನಿಂದ. ನನ್ನ ಬದುಕಿನ ಒಂದೇ ಒಂದು ಆಸ್ತಿ, ನನ್ನ ತಾಯಿ ತನ್ನ ಕೈಯಿಂದಲೇ ತಯಾರಿಸಿಕೊಟ್ಟ ಈ ಬಟ್ಟೆ ಆಕೆಯ ಪ್ರೀತಿಯ ಕಾಣಿಕೆ. ಸಿಪಾಯಿಗಳ ಕೈಯಲ್ಲಿಟ್ಟೆ, ಕೇಳುವವನಿಗೆ ಕೊಡು. ನಿನ್ನ ಮೇಲು ವಸ್ತ್ರವನ್ನು ಕೇಳುವವನಿಗೆ ನಿನ್ನ ಒಳ ಅಂಗಿಯನ್ನು ಕೊಡು ಎಂದು ನುಡಿದೆ. ಇಂದು ನುಡಿದಂತೆ ನಡೆದೆ. ನಿನ್ನ ದೇಹಕ್ಕೆ ಅಂಟಿಕೊಂಡಿರುವ ಸ್ವಾರ್ಥ, ಅಧಿಕಾರದಾಹ, ಹಣದ ವ್ಯಾಮೋಹ, ನಿನ್ನ ಕೆಟ್ಟ ಭಾವನೆಗಳು, ನಿನ್ನ ನಯವಂಚಕ ಬುದ್ಧಿ, ಪರರ ನಾಶವನ್ನೇ ಬಯಸಿ ದಿನೇ ದಿನೇ ಜ್ವಾಲಾಮುಖಿಯಂತೆ ನಿನ್ನ ಹೃದಯದಲ್ಲಿ ಕುದಿಯುತ್ತಿರುವ ನಿನ್ನ ದುಷ್ಟ ಆಲೋಚನೆಗಳನ್ನು ನಿನ್ನಿಂದ ಕಿತ್ತೆಸೆದು ನಿನ್ನ ಸಹೋದರ ಸಹೋದರಿಯರಿಗಾಗಿ, ನನಗಾಗಿ ನಿನ್ನನ್ನೇ ಅರ್ಪಿಸಲಾರೆಯ? ಬೆತ್ತಲೆಯಾಗಿ ನಿಂತಿರುವ ನನಗೆ ಬಟ್ಟೆ ನೀಡೆಯ? ನಗು ನಗುತ್ತಾ ನೀನು ನೀಡುವಾಗ ಮಾತ್ರ ನಿನ್ನನ್ನು ಮೆಚ್ಚುವೆ. ನಮ್ಮ ಮೇಲೆ ದಯೆ ತೋರಿ ಪ್ರಭುವೇ, ನಮ್ಮ ಮೇಲೆ ದಯೆ ತೋರಿ ಪ್ರಭುವೇ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಮೊಳೆಗಳನ್ನು ಜಡಿದಾಗ, ರಕ್ತವು ಹರಿದಾಗ ನಾನೊಂದು ನಿನ್ನ ಕೇಳಿದೆ. ನಾಯೇನ ಮಾಡಿದೆ, ನಾಯೇನ ಹೇಳಿದೆ, ಏಕೆಂದು ಈ ತೀರ್ಪಯ್ಯ? ಅಯ್ಯ, ಈ ಶಿಕ್ಷೆ ನನಗೆ ಕಯ್ಯ. 11ನೆಯ ಸ್ಥಳ ಮೊಳೆಗಳನ್ನು ಜಡಿದಾಗ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ನಾನು ಹುಟ್ಟಿದಾಗ ತೊಟ್ಟಿಲಿರಲಿಲ್ಲ, ಚಳಿಯಲ್ಲಿ ನಡುಗುವಾಗ ಹೊದಿಕೆ ಇರಲಿಲ್ಲ. ಇಂದು ನನಗಾಗಿ ಶಿಲುಬೆ ಹಾಸಿಗೆ ಸಿದ್ಧವಾಗಿದೆ. ಅಂದು ತಂದೆ ಜೋಸೆಫನೊಂದಿಗೆ ಮರಕ್ಕೆ ಮೊಳೆಗಳನ್ನು ಜಡಿದೆ. ಇಂದು ನನಗರಿಯದಂತೆ ನನಗೆ ಕ್ರೂರ ಮೊಳೆಗಳನ್ನು ಜಡಿದರು. ಕೈಕಾಲುಗಳನ್ನು ಕಬ್ಬಿಣದ ಮೊಳೆಗಳನ್ನಿಟ್ಟು ಸುತ್ತಿಗೆಯಿಂದ ಹೊಡೆದಾಗ ಅಯ್ಯೋ, ಮಾಂಸ ಸೀಳಿ ರಕ್ತ ಕಾರಿತು. ಕಿರುಚಿದೆ, ನಲುಗಿದೆ, ನೋವಿನಿಂದ ಮತ್ತೆ ಮತ್ತೆ ಕೂಗಿದೆ. ಏಟುಗಳು ಬಲವಾದವೇ ಹೊರತು ಕಿಂಚಿತ್ತೂ ಕಡಿಮೆಯಾಗಲಿಲ್ಲ.
ಅಪ್ಪಿಕೊಳ್ಳಲು ಬಯಸಿದೆ. ಈ ನನ್ನ ಕರಗಳನ್ನು ಪಾಪವೆಂಬ ಮೊಳೆಗಳಿಂದ ಶಾಶ್ವತವಾಗಿ ಜಡಿದು ಬಿಟ್ಟರು. ನನ್ನ ಪಾರ್ಶ್ವವನ್ನು ಈಟಿಯಿಂದ ತಿವಿದು ತೆರೆದರು. ತಾಳ್ಮೆಯಿಂದ ಸಹಿಸಿಕೊಂಡೆ. ನಿನ್ನನ್ನು ಅತಿಯಾಗಿ ಪ್ರೀತಿಸಿದ್ದರಿಂದ ಶತ್ರುಗಳನ್ನು ಪ್ರೀತಿಸಿರಿ, ಪರರನ್ನು ಕ್ಷಮಿಸಿರಿ ಎಂದು ಬೋಧಿಸಿದೆ. ಅಂತೆಯೇ ಶಿಲುಬೆಯ ಮೇಲೆ ಪರಿಪಾಲಿಸಿದೆ. ನನ್ನ ಶಿಷ್ಯರೆನಿಸಿಕೊಳ್ಳಲು ಮುಯಿಗೆ ಮುಯಿ ಸೂತ್ರವಲ್ಲ, ಕ್ಷಮೆ ಕ್ಷಮಾದಾನವೇ ನನ್ನ ಸೂತ್ರ. ಪರರ ನೀ ಕ್ಷಮಿಸದಿದ್ದಲ್ಲಿ ನನ್ನ ತಂದೆ ನಿನ್ನ ಕ್ಷಮಿಸಿಯಾರೆ? ಪರರ ಕ್ಷಮಿಸದೆ ಹೇಗೆ ತಾನೇ ನಾ ಕಲಿಸಿದ ಪ್ರಾರ್ಥನೆ ಹೇಳುವೆ? ಬಲಿ ಅರ್ಪಿಸುವ ಮುನ್ನ ಆತ್ಮಶೋಧನೆ ಮಾಡು. ಸಮಾಧಾನದಿಂದ ಬಲಿಯನ್ನರ್ಪಿಸು, ಅದೇ ನನಗೆ ಯೋಗ್ಯ ಬಲಿ. ಕ್ಷಮೆಗಾಗಿ ಕಣ್ಣೀರು ಸುರಿಸಿ ನನ್ನ ತಂದೆಯಲ್ಲಿ ಪ್ರಾರ್ಥಿಸು. ನಮ್ಮ ಮೇಲೆ ದಯೆ ತೋರಿ ಪ್ರಭುವೇ, ನಮ್ಮ ಮೇಲೆ ದಯೆ ತೋರಿ ಪ್ರಭುವೇ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ನಾ ತೂಗುತ್ತಿರುವಾಗ ತೂಗಾಡಿ ಸತ್ತಾಗ ನಾನೊಂದು ನಿನ ಕೇಳಿದೆ. ನಾಯೇನ ಮಾಡಿದೆ, ನಾಯೇನ ಹೇಳಿದೆ, ಏಕೆಂದು ಈ ತೀರ್ಪಯ್ಯ, ಅಯ್ಯ ಈ ಶಿಕ್ಷೆ ನನಗೆ ಕಯ್ಯ. 12ನೇಯ ಸ್ಥಳ, ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಪ್ರಾಣವನ್ನರ್ಪಿಸುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಇದುವರೆಗೂ ನಾನು ಶಿಲುಬೆ ಹೊತ್ತು ನಡೆದೆ, ಆದರೆ ಈಗ ಶಿಲುಬೆ ನನ್ನನ್ನು ಹೊತ್ತುಕೊಂಡಿದೆ. ಪರದಿಂದ ಭುವಿಗಿಳಿದು ಬಂದೆ, ಆದರೆ ಭುವಿಪಾಲರು ಬೇಡ ಬೇಡವೆಂದು ಜಾಡಿಸಿದರು. ಶಿಲುಬೆಗೇರಿಸು ಎಂದರು. ಆಕಾಶಕ್ಕೂ ಭುವಿಗೂ ನಡುವೆ ತೂಗಾಡುತ್ತಾ ಬಲಿಯಾದೆ. ನಿನಗೂ ದೇವರಿಗೂ ಸೇತುವೆಯಾದೆ. ಇಲ್ಲಿಯವರೆಗೂ ನನ್ನನ್ನು ಹಿಂಬಾಲಿಸಿದ ಪ್ರೀತಿಯ ಶಿಷ್ಯ ಯೌವಾನನನ್ನು ಕಾಣಲು ಶಿಲುಬೆಯಿಂದ ಹುಡುಕಿದೆ. ಸಿಕ್ಕಿದಾಗ ಹೀಗೋ ನನ್ನ ತಾಯಿ ಎಂದೆ. ನನ್ನ ತಾಯಿಯನ್ನು ನಿಮ್ಮ ತಾಯಿಯನ್ನಾಗಿ ಅರ್ಪಿಸಿದೆ. ಅದಕ್ಕೆ ಸಿಕ್ಕಿದ ಬಹುಮಾನ ಶಿಲುಬೆಯ ಮರಣ. ನನ್ನ ದೇವರೇ, ನನ್ನ ದೇವರೇ, ನನ್ನನ್ನೇಕೆ ಕೈಬಿಟ್ಟು ಬಿಟ್ಟೆ ಎಂದು ನೊಂದು ಕೂಗಿದೆ. ಸಾಯುವ ಗಳಿಗೆಯಲ್ಲೂ ನೆಮ್ಮದಿಯಾಗಿ ಸಾಯಬಿಡದೆ, ನೀ ದೇವಕುಮಾರನಾಗಿದ್ದರೆ ಶಿಲುಬೆಯಿಂದ ಕೆಳಗಿಳಿದು ಬಾ ನೋಡುವ ಎಂದು ಸವಾಲೆಸೆಯಲು ಅವರಿಗಾಗಿ ಪ್ರಾರ್ಥಿಸಿದೆ. ತಂದೆಯೇ, ತಾವೇನು ಮಾಡುತ್ತಿರುವರು ಎಂಬುದನ್ನು ಅವರು ಅರಿಯರು, ಅವರನ್ನು ಕ್ಷಮಿಸು ಎಂದೆ. ತಂದೆಯ ಕಾರ್ಯಗಳೆಲ್ಲ ಕೈಗೂಡಿದಾಗ ಎಲ್ಲ ನೆರವೇರಿತು ಎಂದು ಕೊನೆಗೆ, ತಂದೆಯೇ, ನನ್ನ ಆತ್ಮವನ್ನು ನಿನಗೆ ಒಪ್ಪಿಸುತ್ತೇನೆ ಎನ್ನುತ್ತಾ ನನ್ನ ಪ್ರಾಣವನ್ನೇ ಧಾರೆ ಎರೆದೆ. ನನ್ನ ಪ್ರಾಣ ತ್ಯಾಗ ಮಾಡಿ ನಾನಿನ್ನ ಪ್ರೀತಿಸಿದೆ, ನೀನನ್ನು ಪ್ರೀತಿಸಲಾರೆಯಾ? ಕ್ರಿಸ್ತ
ನಾನಿನ್ನ ಪ್ರೀತಿಸುವೆ ಎಂದು ಕೂಗಲಾರೆಯ ಕಂದ? ನಮ್ಮ ಮೇಲೆ ದಯೆ ತೋರಿ ಪ್ರಭುವೇ, ನಮ್ಮ ಮೇಲೆ ದಯೆ ತೋರಿ ಪ್ರಭುವೇ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ನನ್ನ ತಾಯಿಯ ಮಡಿಲಾಗ ಸತ್ತು ಬಿದ್ದಿರುವಾಗ ನಾನೊಂದು ನಿನ ಕೇಳಿದೆ, ನಾಯೇನ ಮಾಡಿದೆ, ನಾಯೇನ ಹೇಳಿದೆ, ಏಕೆಂದು ಈ ತೀರ್ಪಯ್ಯ, ಅಯ್ಯ ಈ ಶಿಕ್ಷೆ ನನಗೆ ಕಯ್ಯ. 13ನೇ ಸ್ಥಳ, ತಾಯಿಯ ಮಡಿಲಿನಲ್ಲಿ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ನಾಯಿನ್ ನಗರದ ವಿಧವೆ ತನ್ನ ಒಬ್ಬನೇ ಮಗನನ್ನು ಕಳೆದುಕೊಂಡು ಅಳುತ್ತಿರುವಾಗ ನಾನು ಮನಕರಗಿ ಹೋದೆ. ಲಾಜರನು ಸತ್ತಾಗ ಶೋಕಿಸಿದೆ. ಪರರ ಪಾರು ಮಾಡಬಂದ ನಾನೇ ಮರಣಕ್ಕೆ ಗುರಿಯಾದೆ. ಅಯ್ಯೋ, ನನಗಾಗಿ ಶೋಕಿಸುತ್ತಿರುವ ನನ್ನ ತಾಯಿ ಇರುವಾಗಲೇ ಸತ್ತ ಮಗನು ಅಶಕ್ತನಾಗಿ ತಾಯ ಮಡಿಲಲ್ಲಿರುವಾಗ ಆ ತಾಯಿಯ ಸಂಕಟವನ್ನು ಕೇಳಬೇಕೆ? ದುಃಖ ಉಲ್ಬಣಗೊಳ್ಳುತ್ತದೆ, ರೋಧಿಸುತ್ತಿದ್ದಾಳೆ. ಮಗನೇ, ಮಗಳೇ, ಮಲಗಿರುವ ಮುದ್ದು ಕಂದನ ಬಂದು ನೋಡು. ಗೋದಲಿಯಲ್ಲಿ ಹೆತ್ತು ಸಾಕಿದೆ, ಅವನನ್ನು ಉಳಿಸಿಕೊಳ್ಳುವುದಕ್ಕಾಗಿ ಈಜಿಪ್ಟಿಗೆ ಓಡಿ ಹೋದೆ. ಹಬ್ಬಕ್ಕೆ ಹೋದ ಮಗು ತಪ್ಪಿಸಿಕೊಂಡಾಗ ಊರೆಲ್ಲ ಅಲೆದಾಡಿದೆ, ಸಿಕ್ಕವರನ್ನೆಲ್ಲ ಕೇಳಿದೆ. ದೇವಾಲಯದಲ್ಲಿದ್ದ ಮಗುವಿನ ಕೈ ಹಿಡಿದು ಕರೆತಂದೆ. ಇಂದು ಈ ನನ್ನ ಮಗ ಸರಿಯಾಗಿ ಊಟ ಮಾಡದೆ, ನಿದ್ರಿಸದೆ, ಜನಸೇವೆಯಲ್ಲಿ, ದಿವ್ಯ ಬೋಧನೆಯಲ್ಲಿ ನಿರತನಾಗಿದ್ದ. ಈ ನನ್ನ ಮಗನನ್ನು ಬಡಗಿಯ ಮಗನಲ್ಲವೇ, ಮರಿಯಳ ಪುತ್ರನಲ್ಲವೇ? ಅವನು ಹೊಟ್ಟೆ ಬಾಕ ಪಾಪಿಗಳ ಮನೆಗೆ ಹೋಗುತ್ತಾನೆಂದು ಅಪಹಾಸ್ಯ ಮಾಡಿದಾಗ ಹುಡುಕಿ ಹೋಗುತ್ತಿದ್ದೆ ನನ್ನ ಮಗನಿಗಾಗಿ. ಶಿಲುಬೆ ಹೊತ್ತು ನಡೆಯುವಂಥ ಎದೆಬಡಿದು ರೋಧಿಸಿದೆ. ನನ್ನ ಅಳಲು ಕೇಳುವವರಿಲ್ಲವಲ್ಲ. ನನ್ನ ಮಗ ನಿನಗೆ ಮಾಡಿದ ಕೇಡೇನು? ನಿನಗಾಗಿ, ನಿನ್ನ ಪಾಪಗಳಿಗಾಗಿ ತಾನೇ ಸತ್ತದ್ದು. ಇಷ್ಟು ದಿನ ನೀನು ನನ್ನ ಮಗನಿಗಾಗಿ ಮಾಡಿದ್ದಾದರೂ ಏನು? ಮುಂದೆ ಮಾಡುವುದಾದರೂ ಏನು? ಪಾಪವನ್ನು ಬಿಟ್ಟು ಪರಮಾತ್ಮನಲ್ಲಿ ವಿಶ್ವಾಸವನ್ನು ಇಟ್ಟು ಹೊಸ ಬಾಳನ್ನು ಆರಂಭಿಸುವೆಯಾ? ನಿನ್ನ ಪಾಪದಿಂದ ನನ್ನ ಮಗನನ್ನು ಹಿಂಸಿಸದೆ ಸುಖ ನೀಡಬಲ್ಲೆಯಾ? ನನ್ನ ಕಣ್ಣೀರ ಒರೆಸಬಾರೆಯಾ? ಕಣ್ಣೀರು ಕಾರುತ್ತಾ ಶೋಕಿಸುತ್ತಿರುವ ನನ್ನ ತಾಯಿಗೆ ನೀನು ಹೇಗೆ ತಾನೇ ಸಮಾಧಾನ ಮಾಡುವೆ ಹೇಳು? ನಿನ್ನ ಹೃದಯ ಮನಪರಿವರ್ತನೆ, ನಿನ್ನ ಸಾಂತ್ವನದ ನುಡಿಗಳು ಎಂಬುದನ್ನು ಮರೆಯದಿರು. ನಮ್ಮ ಮೇಲೆ ದಯೆ ತೋರಿ ಪ್ರಭುವೇ, ನಮ್ಮ ಮೇಲೆ ದಯೆ ತೋರಿ ಪ್ರಭುವೇ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಸಮಾಧಿಯಲ್ಲಿಟ್ಟಾಗ ಕಲ್ಲನ್ನು ಎಳೆದಾಗ ನಾನೊಂದು ನಿನ ಕೇಳಿದೆ, ನಾಯೇನ ಮಾಡಿದೆ, ನಾಯೇನ ಹೇಳಿದೆ, ಏಕೆಂದು ಈ ತೀರ್ಪಯ್ಯ, ಅಯ್ಯ ಈ ಶಿಕ್ಷೆ ನನಗೆ ಕಯ್ಯ. 14ನೆಯ ಸ್ಥಳ,
ಸಮಾಧಿಯಲ್ಲಿ ಇಟ್ಟಾಗ, ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಎಲ್ಲ ನೆರವೇರಿತು ಎಂದು ಸಮಾಧಿಯಲ್ಲಿ ನಿದ್ರಿಸುತ್ತಿದ್ದೇನೆ. ಎಲ್ಲಿಯಾದರೂ ಕೇಳಿದ್ದೀರಾ ದೇವರು ಸತ್ತದ್ದು? ಸೃಷ್ಟಿಕರ್ತನಾದ ನಾನು ಸಾಯುವುದೇ? ನಿನಗೆ ಜೀವ ಕೊಟ್ಟೆ, ಇಂದು ನಾನು ಜೀವ ಕಳೆದುಕೊಂಡೆ ಎಂದು ನಂಬಿಕೆ ಕಳೆದುಕೊಳ್ಳದಿರು. ನಾನು ಸತ್ತಿದ್ದು ನಿಜ, ಅದು ಕಟ್ಟುಕತೆಯಲ್ಲ. ಜನಿಸಿದ ಯಾವನು ಮರಣವ ಸಂಧಿಸಲೇಬೇಕು. ಸಾವಿನಿಂದ ಯಾರೂ ಹೊರತಲ್ಲ. ಜನನ ಮರಣ, ಹುಟ್ಟು ಸಾವು ಜೀವನದ ಸತ್ಯಗಳು. ಸತ್ತಾಗ ಅವನು ಸತ್ತದ್ದೇ ಒಳ್ಳೆಯದಾಯಿತೆಂಬ ಬದುಕು ನಮ್ಮದಾಗಬಾರದು. ಸತ್ತ ಮೇಲೂ ಮರೆಯಲಾಗದ ಮಹಾನುಭಾವರಂತಿರಬೇಕು, ಚಿರಂಜೀವಿಗಳಾಗಿರಬೇಕು. ನನಗಾಗಿ ಕೊಲ್ಲಲ್ಪಟ್ಟ ಆ ಮುಗ್ಧ ಮಕ್ಕಳು, ನನಗಾಗಿಯೇ ಸತ್ತ ಶಿಷ್ಯರುಗಳು, ಅವರನ್ನೇ ಹಿಂಬಾಲಿಸಿ ಮಡಿದ ಅನೇಕ ರಕ್ತ ಸಾಕ್ಷಿಗಳನ್ನು ಶವಪೆಟ್ಟಿಗೆಯಲ್ಲಿಟ್ಟು ಮುಚ್ಚಿಡಲಾದೀತೆ, ಸಮಾಧಿಯಲ್ಲಿಟ್ಟು ಮಣ್ಣು ಮಾಡಲಾದೀತೆ. ಇಂದು ನಮ್ಮ ಮಧ್ಯದಲ್ಲಿ ಚಿರಂಜೀವಿಗಳಾಗಿ ಬಾಳುತ್ತಿಲ್ಲವೇ? ಪರರ ಪ್ರೀತಿಗಾಗಿ, ಬಡವರ ಒಳಿತಿಗಾಗಿ, ನೆರೆಹೊರೆಯವರ ಸುಖಕ್ಕಾಗಿ, ಶಾಂತಿ ಸಮಾಧಾನಕ್ಕಾಗಿ ತಮ್ಮನ್ನೇ ತ್ಯಾಗ ಮಾಡಿದ ದೇವ ಮಾನವರನ್ನು ಮರೆಯಲಾಗುವುದೇ? ಸದಾ ನಮ್ಮ ಕಣ್ಣ ಮುಂದೆ ನಿಂತಿರುವ ದೀಪಗಳಲ್ಲವೇ? ಅದೇ ನೀನು ಸತ್ತರೆ? ನಮ್ಮ ಮೇಲೆ ದಯೆ ತೋರಿ ಪ್ರಭುವೇ, ನಮ್ಮ ಮೇಲೆ ದಯೆ ತೋರಿ ಪ್ರಭುವೇ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಏಕಿಂದು ಈ ಮೌನ, ಏಕಿಂದು ಈ ಶೂನ್ಯ, ಏಕಿಂದು ಈ ನೋವು, ಏಕಿಂದು ಈ ಸಾವು. ಮಹೋನ್ನತದಿ ದೇವಗೆ ಮಹಿಮೆ, ಭೂಲೋಕದಲ್ಲಿಯೂ ಶಾಂತಿ ನಿಮಗೆ. ಮಹೋನ್ನತದಿ ದೇವಗೆ ಮಹಿಮೆ, ಭೂಲೋಕದಲ್ಲಿಯೂ ಶಾಂತಿ ನಿಮಗೆ ಎಂದು ಹಾಡಿದರು. ಆದರೆ ಇಂದು ಏಕಿಂದು ಈ ಮೌನ, ಏಕಿಂದು ಈ ಶೂನ್ಯ, ಏಕಿಂದು ಈ ನೋವು, ಏಕಿಂದು ಈ ಸಾವು. ಸ್ವಾರ್ಥ ಮಾನವ ಶಾಶ್ವತವಾಗಿ ಬಾಳುವ ಆಸೆಯಿಂದ ಸರ್ವೇಶ್ವರನನ್ನೇ ಸಮಾಧಿ ಮಾಡಿದ. ಕಲ್ಲಿನ ಕದವ ಮುಚ್ಚಿದ, ಸರಪಳಿಗಳನ್ನು ಬಿಗಿದು ಮುದ್ರೆ ಹಾಕಿದ. ಸತ್ಯವನ್ನು ಸಾಯಿಸಿ ಮಣ್ಣಿನಲ್ಲಿ ಹೂತು ನಿಶ್ಚಿಂತೆಯಿಂದಿರಲು ಬಯಸಿದ. ನನ್ನ ಬದುಕು ಕೊನೆಯಾಯಿತೆಂದು ಕೇಕೆ ಹಾಕಿದ, ನಿಟ್ಟುಸಿರು ಎಳೆದ. ಆದರೆ ಸತ್ಯಕ್ಕೆ ಸಾವೇ? ಇದು ನನ್ನ ಬದುಕಿನ ಹೊಸ ಪುಟವೆಂಬುದು ಅರಿಯದಾದ. ನಾನು ಮೃತ್ಯುಂಜಯನಾದೆ. ಪವಿತ್ರ ಗ್ರಂಥದಲ್ಲಿ ಬರೆಯಲ್ಪಟ್ಟಂತೆ ಸಾವೆಂಬ ಸರ್ಪದ ತಲೆಯನ್ನು ಜಜ್ಜಿದೆ, ಪಾಪಕ್ಕೆ ಕೊನೆಯೆಂದೆ. ನನ್ನ ನಾಮದಲ್ಲಿ ಬೋಧಿಸುತ್ತಿರುವ
ನಿನ್ನ ದುಡಿಮೆ ವ್ಯರ್ಥವಾಗದು. ಇನ್ನೂ ಅಧಿಕರಿಸು. ನಾನು ಪುನರುತ್ಥಾನನಾಗದಿದ್ದರೆ ನನ್ನ ಶಿಷ್ಯರು ಬೋಧಿಸಿದ್ದು ನೀನು ಕೇಳಿದ್ದು ಸುಳ್ಳಾಗುತ್ತಿತ್ತು. ನಿನ್ನ ವಿಶ್ವಾಸ ನಂಬಿಕೆ ಅರ್ಥಹೀನವಾಗುತ್ತಿತ್ತು. ಆದರೆ ನಾನು ಸಾವನ್ನು ಜಯಿಸಿದೆ, ಪಾಪವನ್ನು ಗೆದ್ದೆ ಎಂಬುದನ್ನು ಮರೆಯದೆ ಸತ್ಯ, ಧರ್ಮ, ನ್ಯಾಯ, ನೀತಿಯನ್ನು ಪಾಲಿಸುವವನಾಗು. ಪಾಪಕ್ಕೆ ಎಡೆಗೊಡೆಯದಿರು. ಕಷ್ಟ, ತೊಂದರೆಗಳು, ದುಃಖ, ದುಗುಡಗಳು ಸಿಡಿಲ ಗುಡುಗಿ ನಂತಿರಬಹುದು. ಅಂಜದಿರು, ಅಳುಕದಿರು, ಭಯಪಡದೆ, ಕುಂದದೆ ನನಗಾಗಿ ಎದುರಿಸು. ನಾನು ಎದುರಿಸುವುದರಿಂದ ಮೃತ್ಯುಂಜಯನಾದೆ. ಸಂಧಿಸಿದವರಿಗೆಲ್ಲ ಸಮಾಧಾನ ಎಂದೆ. ನಾನಿತ್ತ ಶಾಂತಿ ಸಮಾಧಾನ ಪರರಿಗೂ ನೀಡುವವನಾಗು. ನಿನ್ನ ದೇಹಾತ್ಮಗಳಲ್ಲಿ ಶುಭೋದಯವಾಗಲೆಂದು ಹಾರೈಸುವೆ. ನಮ್ಮ ಜಗದ್ಗುರುಗಳ ಅಭಿಪ್ರಾಯಕ್ಕಾಗಿ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ರಕ್ಷಿಸಿರಿ. ನಮೋ ಮರಿಯ ಕೃಪಾಪೂರ್ಣಿಯೇ, ಪ್ರಭು ನಿಮ್ಮೊಡನಿದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಲಿದ್ದ ಹಾಗೆ ಈಗಲೂ ಯಾವಾಗಲೂ ಬೇಕಾಂತರಕ್ಕೂ. ಆಮೆನ್. ಕ್ಷಮಿಸಿ ಕರ್ತರೇ, ಕ್ಷಮಿಸಿ ನಿಮ್ಮ ಜನರನ್ನು, ನಮ್ಮ ಮೇಲೆ ಕೋಪಿಸಿಕೊಳ್ಳದಿರಿ. ಕ್ಷಮಿಸಿ ಕರ್ತರೇ, ಕ್ಷಮಿಸಿ ನಿಮ್ಮ ಜನರನ್ನು, ನಮ್ಮ ಮೇಲೆ ಕೋಪಿಸಿಕೊಳ್ಳದಿರಿ. ಕ್ಷಮಿಸಿ ಕರ್ತರೇ, ಕ್ಷಮಿಸಿ ನಿಮ್ಮ ಜನರನ್ನು, ನಮ್ಮ ಮೇಲೆ ಕೋಪಿ